ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಹರೇ ಕೃಷ್ಣ. ಯಾರು ಕೀರ್ತನೆ ಮಾಡ್ತೀರಿ? ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ. ಇನ್ನೊಂದು 4 ಮಂದಿ ಬರ್ಲಿಕ್ಕೆ ಕಾಯುವ. ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಯಾರು ಕೀರ್ತನೆ ಮಾಡ್ತೀರಿ? ಪ್ರವೀಣ ಮಾತಾಜಿಯ, ಪರಮ ಮಂಗಳ ಮಾತಾಜಿಯ, ಚೈತನ್ಯ ಮಾತಾಜಿಯ? ಯಾರು ಮಾಡ್ತೀರಿ? ಮಾಕುಲಕರ್ಣಿ ಮಾತಾಜಿ. ನಾನ್ ಮಾಡ್ತೀನಿ ಮಾತಾಜಿ. ಹರೇ ಕೃಷ್ಣ ವೈಷ್ಣು ಮಾತಾಜಿ ಮಾಡಿ. ಜಯ ರಾಧ ಮಾಧವ ಜಯ ಕುಂಜ ಬಿಹಾರಿ ಜಯ ರಾಧ ಮಾಧವ ಜಯ ಕುಂಜ ಬಿಹಾರಿ ಜಯ ಜಯ ಗೋಪೀಶನ ವಲ್ಲಭ ಗಿರಿಧರ ಯಶೋಧನಂದನ ಭೃಜ ಜನರಂಜನ ಯಶೋಧರಂಜನ ಭೃಜ ಜನರಂಜನ ಯಮುನ ತೀರಾವನಚಾರಿ ಯಮುನ ತೀರಾವನಚಾರಿ. ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಜಯ ಜಯ ಪ್ರಭುಪಾದ್ 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 ಜಯ ಜಯ ಪ್ರಭುಪಾದ್ ಜಯ ಜಯ ಗುರುದೇವ್ 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 ಜಯ ಜಯ ಗುರುದೇವ್. ಹರಿ ಬೋಲ್ ಹರಿ ಬೋಲ್ ಜಯ ಗೌರ ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಮಗೆ ಇವತ್ತಿನ ಈ ಕುಂಭಕೋಣಂ ವಿಷಯದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಕುಲ ಇಲ್ಲಿ ಅಧ್ಯಕ್ಷರಾದ ನಾಮನಿಷ್ಠ ದಾಸ್ ಪ್ರಭುಜಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೂ ನನ್ನ ಎಲ್ಲಾ ಗುರು ವೃಂದದವರಿಗೂ ಕೂಡ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇಸ್ಕಾನ್ ಫೌಂಡರ್ ಎಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ್ ಇವರಿಗೂ ಕೂಡ ಮಾತಾಜಿ ಧ್ವನಿ ಕಮ್ಮಿ ಇದೆಯಲ್ಲ ಮಾತಾಜಿ? ವಾಯ್ಸ್ ಕಮ್ಮಿ ಇದೆಯಾ? ಹಾ, ಎಲ್ಲರಿಗೂ ಕಮ್ಮಿ ಇದೆಯಾ? ಇಲ್ಲ ಮಾತಾಜಿ, ಸರಿ ಇದೆ. ಜೋರ ಕೇಳಿಸ್ತಾ ಇದೆ. ಸರಿ ಇದೆ ಮಾತಾಜಿ. ಚೆನ್ನಾಗಿ ಕೇಳಿಸ್ತಾ ಇದೆ ಮಾತಾಜಿ. ಸರಿ ಕೇಳ್ತಾರೆ. ಓಕೆ. ಇಸ್ಕಾನ್ ಫೌಂಡರ್ ಎಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ್ ಇವರಿಗೂ ಕೂಡ ನನ್ನ ನಿಮ್ಮೆಲ್ಲರ ಪರವಾಗಿ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದಿನ ತರಗತಿಗೆ ಬಂದಂತ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ನಾವು ಪ್ರಾರಂಭಿಸೋಣ. ಮೊದಲಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾನಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋ ಅಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕಥಾ ಮಹ್ಯಂ ದದಾತಿ ಸ್ವಪದಾಂತಿಕಂ.
ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಾಜೀವಂ ಸ್ವಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದನ್ ಸಹಗಣ ಲಲಿತ ಶ್ರೀ ವಿಶಾಖವಾನ್ವಿತಂ ಶ ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ ತಪ್ತ ಕಾಂಚನ ಗೌರಾಂಗೇ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೆ ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ನಮಃ ಓಂ ವಿಷ್ಣುಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ಏತಿ ನಾಮಿನಿ ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯಾದಿಶತಾರಿಣಿ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ. ಈಗ ಕುಂಭಕೋಣಂ ವಿಷಯದಲ್ಲಿ ಮಾತನಾಡುವುದಾದ್ರೆ ನಮ್ಗೆ ಇಲ್ಲಿ ದಿವ್ಯ ದೇಶಂ ಅಂದ್ರೆ ಏನು ಅಂತೇಳಿ ನೋಡೋಣ. ದಿವ್ಯ ದೇಶಂ ಅಂದ್ರೆ ಅದು ತಮಿಳ್ ಆಳ್ವರ್ ಅವರ ಅಲ್ಲಿ ಇರುವಂತಹ ಸಂತರ ಅವರು ಆಡಲ್ಪಟ್ಟಂತಹ ಅಂದ್ರೆ ಆ ಪವಿತ್ರ 108 ಪವಿತ್ರ ದೇವಸ್ಥಾನಗಳು, ವಿಷ್ಣು ದೇವಾಲಯಗಳು ಇದೆ. ಅದನ್ನು ದಿವ್ಯ ದೇಶಂ ಅಂತ ಹೇಳಿ ಕರೀತಾರೆ. ಹಾಗೆ ಈ 108 ದಿವ್ಯ ದೇಶಗಳಲ್ಲಿ 105 ಭಾರತದಲ್ಲಿ ಇದೆ, 1 ನೇಪಾಳದಲ್ಲಿ, ಉಳಿದವು 2 ಭೂಲೋಕದ ಹೊರಗೆ ಇರುವಂತದ್ದು, ಒಂದು ಕ್ಷೀರಸಾಗರ ಮತ್ತೊಂದು ವೈಕುಂಠ. ಹಾಗೆ ಭಕ್ತರಿಗೆ ಈ ದೇವಾಲಯಗಳ ಯಾತ್ರೆಯು ಮಹಾವಿಷ್ಣುವಿನೊಂದಿಗೆ ಸಂಪರ್ಕ ಸಾಧಿಸುವಂತಹ ಒಂದು ಆಧ್ಯಾತ್ಮಿಕ ಪ್ರಯಾಣ. ಮೂಲಃ ಅಂತೇಳಿ ದಿವ್ಯ ದೇಶಂ ಎಂಬ ಪದ ಅದು ತಮಿಳಿನ ದಿವ್ಯ ಅಂದ್ರೆ ದೈವಿಕ ಮತ್ತು ದೇಶಂ ಅಂದ್ರೆ ಸ್ಥಳ ಎಂಬ ಶಬ್ದಗಳಿಂದ ಅದು ಬಂದಿದೆ. ಇಲ್ಲಿ ಅದಕ್ಕೆ ಪ್ರಾಮುಖ್ಯತೆ ಏನಂದ್ರೆ ವೈಷ್ಣವ ಸಂಪ್ರದಾಯದಲ್ಲಿ ಇವು ಅತ್ಯಂತ ಮಹತ್ವವಾದದ್ದು. ಇಲ್ಲಿ ಅನೇಕ ಭಕ್ತರಿಗೆ ಎಲ್ಲಾ 108 ದಿವ್ಯ ದೇಶಂಗಳ ದರ್ಶನ ಮಾಡುದು ಅದು ಒಂದು ಮೋಕ್ಷ ಪ್ರಾಪ್ತಿಗೆ ಸಾಧನ. ಹಾಗೆ ಇಲ್ಲಿ ಸ್ಥಳಗಳು ಅಂದ್ರೆ ಹೆಚ್ಚಾಗಿ 105 ಭಾರತದಲ್ಲಿ ಇದ್ರೆ ಅದರಲ್ಲಿ 84, 82 ಏನೋ ತಮಿಳುನಾಡಿನಲ್ಲಿ ಇದೆ. ಉಳಿದವೆಲ್ಲ ಕೇರಳ, ಗುಜರಾತ್, ಉತ್ತರ ಪ್ರದೇಶ, ಉತ್ತರಾಖಂಡ ಇತ್ಯಾದಿ ರಾಜ್ಯಗಳಲ್ಲಿ ಇವೆ. ನೇಪಾಳದಲ್ಲಿ 1, 2 ಭೂಲೋಕದ ಹೊರಗೆ ಅಂದ್ರೆ ಅದೇ ಕ್ಷೀರಸಾಗರ ಮತ್ತೆ ವೈಕುಂಠ ಅಂತೇಳಿ ಪರಮಪದಂ. ಅಂದ್ರೆ ಇಲ್ಲಿ ಒಟ್ಟು 108 ಈ ದೇಶಗಳಲ್ಲಿ 40 ಚೋಳನಾಡು ಪ್ರದೇಶ ಅಂದ್ರೆ ತಿರುಚಿ, ತಂಜಾವೂರು, ಕುಂಭಕೋಣಂ ಅಲ್ಲಿ ಇದೆ. ಕುಂಭಕೋಣ ಮತ್ತು ಅದರ ಸುತ್ತಮುತ್ತಲಿನ ಪ್ರಮುಖ ದಿವ್ಯ ದೇಶಂಗಳಂದ್ರೆ ಕುಂಭಕೋಣಂ ಆಳ್ವರ್ ಅವರ ಪಾಶರುಗಳಲ್ಲಿ ಕೀರ್ತಿತವಾದ ಅನೇಕ ವಿಷ್ಣು ದೇವಾಲಯಗಳು ಇವೆ. ಅವುಗಳಿಗೆ ಅದು ತವರು ಅಂತ. ಅವುಗಳಲ್ಲಿ ಕೆಲವು ಸಾರಂಗಪಾಣಿ ಪೆರುಮಾಳ್ ಕೋವಿಲ್ ಅಂತೇಳಿ,
ಅದು ಕುಂಭಕೋಣಂ ನಗರದಲ್ಲಿ ಇರುವಂತಹ ಅತ್ಯಂತ ಪ್ರಸಿದ್ಧ ವೈಷ್ಣವ ದಿವ್ಯ ದೇಶ. ಇನ್ನೊಂದು ಒಪ್ಪಿಲಿಯಪ್ಪ ಪೆರುಮಾಳ್ ಅಂತ ಹೇಳಿ, ಅದು ಕುಂಭಕೋಣಂ ಹತ್ತಿರದಲ್ಲಿರುವ ಮಹತ್ವದ ದಿವ್ಯ ದೇಶ. ಶ್ರೀಕೋಲ ವಲ್ವಿಲಿ ರಾಮರ್ ಪೆರುಮಾಳ್ ಕೋವಿಲ್, ಅದು ಕುಂಭಕೋಣಂನ ಒಳಗೆ ಇರ್ತದೆ. ಮತ್ತೊಂದು ಜಗನ್ನಾಥ್ ಪೆರುಮಾಳ್, ಅದು ಕುಂಭಕೋಣದಲ್ಲೇ ಇರುವುದು. ಆಮೇಲೆ ಶ್ರೀ ಅಂಡಾಲಕ್ಕಂ ಅಯ್ಯನ್ ಪೆರುಮಾಳ್ ಕೋವಿಲ್, ಅದು ತಿರು ಆದನೂರಿನಲ್ಲಿ ಇರುವಂತದ್ದು. ಹಾಗೆ ಶ್ರೀ ನಾರಾಯರು ನಂಬಿ ಪೆರುಮಾಳ್ ಅಂತ ಹೇಳಿ ಒಂದು, ಅದು ಕುಂಭಕೋಣಂ ಅಂದ್ರೆ ತಿರುನಾಗೇಶ್ವರಂ ಅಂತ ಸಹ ಹೇಳ್ತಾರೆ, ಅದು ಕೂಡ ಅಲ್ಲಿ ಇದೆ. ಇನ್ನೊಂದು ಶ್ರೀ ಗಜೇಂದ್ರ ವರದ ಪೆರುಮಾಳ್ ಕೋವಿಲ್, ಶ್ರೀ ವಲ್ವಿಲ್ ರಾಮರ್ ಪೆರುಮಾಳ್. ಆಮೇಲೆ ಶ್ರೀ ಸಾರನಾಥ ಪೆರುಮಾಳ್ ಕೋವಿಲ್, ಅದು ಕೂಡ ಕುಂಭಕೋಣದಲ್ಲಿರುವಂತಹ ಒಂದು ದಿವ್ಯ ದೇಶ. ಹಾಗೆ ಶ್ರೀ ಭಕ್ತವತ್ಸಲ ಪೆರುಮಾಳ್ ಕೋವಿಲ್, ಅದು ಕುಂಭಕೋಣಂನ ಸುತ್ತಮುತ್ತಲಿನ ಇದರಲ್ಲಿ ಇರುವಂತದ್ದು. ಈ ಎಲ್ಲಾ ದೇವಾಲಯಗಳು ಕೂಡ ಆಳ್ವಾರ್ ಅವರ ಇದರಲ್ಲಿ ಮಹಿಮೆ ಪಡೆದವುಗಳೇ ಆಗಿದೆ. ಅದರಿಂದ ಇಲ್ಲಿ ಇದು ವೈಷ್ಣವರಿಗೆ ತುಂಬಾ ಪವಿತ್ರವಾದ ಸ್ಥಳಗಳು. ಹಾಗೆ ಇದರದ್ದು ಇನ್ನು ಈ ಕುಂಭಕೋಣಂ ದೇವಾಲಯ ಮಹತ್ವದ್ದು. ಅದು ಧಾರ್ಮಿಕ, ಐತಿಹಾಸಿಕ ಮತ್ತೆ ಆಧ್ಯಾತ್ಮಿಕ ಪ್ರಾಮುಖ್ಯತೆಯಲ್ಲಿ ಕೂಡ ಅದು ಕಂಡು ಬರ್ತದೆ. ಇದು ಹಿಂದೂ ಪುರಾಣಗಳೊಂದಿಗೆ ಆಳವಾದ ಸಂಬಂಧವನ್ನು ಕೂಡ ಹೊಂದಿದೆ. ಉದಾಹರಣೆಗೆ ಕುಂಬೇಶ್ವರಂ ದೇವಾಲಯ, ಅದು ಪ್ರಳಯದ ಕುಂಭದ ಕಥೆಯೊಂದಿಗೆ ಸಂಬಂಧಿಸಿದೆ. ಅದಲ್ಲದೆ ಕೂಡ ಇಲ್ಲಿನ ದೇವಾಲಯಗಳು 12 ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಮಹಂ ಉತ್ಸವದೊಂದಿಗೆ ಅದು ಸಂಪರ್ಕವನ್ನು ಹೊಂದಿದೆ. ಇದು ಪವಿತ್ರ ದೇವಸ್ಥಾನ ಮತ್ತೆ ಪುರಾತನ ಸಂಪ್ರದಾಯ. ಅಂದ್ರೆ ಪ್ರಳಯದ ಸಮಯದಲ್ಲಿ ಕುಂಭ ಅಂದ್ರೆ ಮಡಕೆ, ಅದು ಕುಂಭಕೋಣಕ್ಕೆ ಒಂದು ಬಂದು ಸೇರ್ತದಂತೆ, ಒಂದು ಮಡಕೆ. ಆ ಕುಂಭಕೋಣಂಗೆ ಕತೆ ಅಂದ್ರೆ ಇಲ್ಲಿ ಶಿವ ಕುಂಬೇಶ್ವರನ ಲಿಂಗ ರೂಪದಲ್ಲಿ ನೆಲೆಸಿದಾನೆ ಅಂತೇಳಿ. ಸಾರಂಗಪಾಣಿ ದೇವಾಲಯ ಕೂಡ ಅಲ್ಲಿ ಇದೆ. ಇದು ವಿಷ್ಣುವಿಗೆ ಸಮರ್ಪಿತವಾದ ಪ್ರಮುಖ ದೇವಾಲಯ. 12 ವರ್ಷಗಳೊಂದಿಗೆ ನಡೆಯುವ ಮಹಾಮಹಂ ಆ ಉತ್ಸವದಲ್ಲಿ ಇದು ಕೂಡ ಸಂಪರ್ಕವನ್ನು ಹೊಂದಿದೆ. ಹಾಗೆ ತಿರುನಾಗೇಶ್ವರಂ ಕೂಡ ಇದೆ ಅಲ್ಲಿ. ಅದು ಆದಿಶೇಷ ಸೇರಿದಂತೆ ಸರ್ಪ ದೇವತೆಗಳೆಲ್ಲ ಇರುವಂತದ್ದು. ಶಿವನನ್ನು ಇಲ್ಲಿ ಪೂಜಿಸಿದ್ರಿಂದ ಅಲ್ಲಿ ತಿರುನಾಗೇಶ್ವರಂ ಅಂತ ಹೇಳಿ ಬಂದಿದೆ. ಸರ್ಪ ದೋಷ ಎಲ್ಲ ನಿವಾರಣೆ ಆಗ್ಲಿಕ್ಕೆಲ್ಲ ಅಲ್ಲಿಗೆ ಒಳ್ಳೆ ನಂಬಿಕೆ ಇದೆ ಅಂತ ಹೇಳಿ. ಅಗ್ನೀಶ್ವರ ಸ್ವಾಮಿ ದೇವಾಲಯ ಕೂಡ ಇದೆ. ಅದು ಕೂಡ ಕುಂಭಕೋಣಂ ಸಮೀಪದ ಕಂಜನೂರ್ ಆ ಗ್ರಾಮದಲ್ಲಿ ಇರುವ ಈ ದೇವಾಲಯದಲ್ಲಿ ಶುಕ್ರನಿಗೆ ಸಂಬಂಧಿಸಿದೆ ಅಂತ ಹೇಳಿ ಹೇಳ್ತಾರೆ. ಆದ್ರೂ ಶಿವನು ಇಲ್ಲಿ ಪ್ರಧಾನ ದೇವತೆ. ಐತಿಹಾಸಿಕ ಮಹತ್ವ ಅಂದ್ರೆ ಇದು ಚೋಳರ ಕೊಡುಗೆ. ಇದಕ್ಕೆ ಕುಂಬೇಶ್ವರ ದೇವಾಲಯದಂತಹ ಹಲವಾರು ದೇವಾಲಯಗಳು ಇದೆ. ಇದು ಮಧ್ಯಕಾಲದ ಚೋಳರು ಅವರು ಮಾಡಿದ್ದಾರೆ. ರಾಜ್ಯನ ಸೇರ್ಕೊಂಡು ಇದು ರೆಡಿ ಮಾಡ್ಕೊಂಡವ್ರೆ. ಹರೇ ಕೃಷ್ಣ, ಹರೇ ಕೃಷ್ಣ. ಮಾತಾಜಿ ಯಾಕೆ ಹ್ಯಾಂಡ್ ರೈಸ್ ಮಾಡಿದೀರಾ? ಮಾತಾಜಿ ಹೋಸ್ಟ್ ಮಾಡಿ ಹೋಗಿದ್ದೀರಾ? ಓಕೆ, ಅಲ್ಲಿ ಅದು ಯಾರು ಮಂಜುಳಾ ಮಾತಾಜಿ ಮಾಡ್ತೀನಿ, ಅದಕ್ಕೆ ಹೋಸ್ಟ್ ಮಾಡಿ. ಆಮೇಲೆ ಇದು 10 ಭಾಗ ಮಾಡಿ ಅವರು ಹರೇ ಕೃಷ್ಣ. ಅವ್ರಿಗೆ 4 ಭಾಗ ಅಂತೆ. ಎಲ್ಲಿಗೆ ಸ್ಟಾಪ್ ಆಯ್ತು ಅಂತ ಗೊತ್ತಿಲ್ಲ. ಏನೋ ಮಾತನಾಡೋದು ಕೇಳಿರ್ತದೆ ಎಲ್ಲಿ ನಿಮ್ಗೆ. ಅಲ್ಲಿ ಚೋಳರ ಕೊಡುಗೆ ಅಂದ್ರೆ ಕುಂಬೇಶ್ವರಂ ದೇವಾಲಯದಂತಹ ಹಲವಾರು ದೇವಾಲಯಗಳನ್ನು ಮಧ್ಯಕಾಲದ ಚೋಳರು ನಡೆಸಿದ್ದಾರೆ. ಇದು ಇತಿಹಾಸದಲ್ಲಿ ಚೋಳರ ಮಹತ್ವವನ್ನು ತೋರಿಸ್ತದೆ. ಹಾಗೆ ವಿಜಯನಗರದ ರಾಜರು ಕುಂಭಕೋಣಂನ ಅನೇಕ ದೇವಾಲಯಗಳನ್ನು ಅವರು ಹೊಸತಾಗಿ ಪುನಃ ನವೀಕರಿಸಿ ಸಂರಕ್ಷಿಸಿದ್ದಾರೆ ಅವರು.
ಚೋಳರ ಆಳ್ವಿಕೆಯಲ್ಲಿ ಆ ಕುಂಬೇಶ್ವರರ ದೇವಾಲಯದ ಅದು ಕಲಿಕೆ ಮತ್ತೆ ಸಂಸ್ಕೃತದ ಕೇಂದ್ರ ಆಗಿತ್ತು. ಅದು ಸಂಸ್ಕೃತಿಯ ಕೇಂದ್ರ ಅದು ಆಗಿತ್ತು. ಅಲ್ಲಿ ಅನೇಕ ಕವಿಗಳು ಮತ್ತೆ ವಿದ್ವಾಂಸರುಗಳೆಲ್ಲ ಸೇರ್ತಿದ್ರಂತೆ. ಈ ಮಹಾಮಹಂ ಉತ್ಸಾಹ ಅದು 12 ವರ್ಷಗಳಿಗೊಮ್ಮೆ ನಡೆಯುವಂಥದ್ದು. ಮತ್ತೆ ಆ ಬೃಹತ್ ಉತ್ಸಾಹದಲ್ಲಿ ಧಾರ್ಮಿಕ ಪ್ರಾಮುಖ್ಯತೆ ಅದು ಹೆಚ್ಚಿರುತ್ತದೆ ಮತ್ತು ಯಾತ್ರಾರ್ಥಿಗಳಿಗೆ ವಿಶೇಷ ಅನುಭವ ಅದು ನೀಡ್ತದೆ. ಈ ಕುಂಭಕೋಣಂನ ದೇವಾಲಯಗಳು ಅನೇಕ ನಂಬಿಕೆಗಳಿಗೆ ಅದು ಆಶ್ರಯ ಕೊಡ್ತದೆ ಅಂತ, ಆಶ್ರಯ ನೀಡ್ತದೆ. ಅಂದ್ರೆ ಉದಾಹರಣೆಗೆ ಇಲ್ಲಿ ಅದು ತಿರು ನಾಗೇಶ್ವರಂ, ಅದರಲ್ಲಿ ಸರ್ಪದೋಷ ನಿವಾರಣೆ ಆಗುವ ಒಂದು ನಂಬಿಕೆ. ಹಾಗೆ ಪವಿತ್ರ ತೀರ್ಥಯಾತ್ರೆ, ಕುಂಭಕೋಣಂ ದೇವಾಲಯಗಳಿಗೆ ಭೇಟಿ ನೀಡುವುದು, ತೀರ್ಥಯಾತ್ರೆ ಇದು ಒಂದು. ಮತ್ತೆ ಕುಂಭಕೋಣಂ ಎಲ್ಲಾ ದೇವಾಲಯಗಳಿಗೆ ಭೇಟಿ ನೀಡುವುದು, ಇದೆಲ್ಲ ಪ್ರವಾಸಿಗರ ಒಂದು ಪವಿತ್ರ ಅನುಭವವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಹೇಳ್ತಾ ಇದ್ದಾರೆ ಅವರೆಲ್ಲ ಈ ರೀತಿ ಇದೆ ಅಂತೇಳಿ. ಆಧ್ಯಾತ್ಮಿಕ ಯಾತ್ರೆಯಾಗಿ ಅದನ್ನು ಪರಿಗಣಿಸಿ. ಈಗ ಕುಂಭಕೋಣಂನ ಕತೆ. ಅಲ್ಲಿ ಹಿಂದೂ ಪುರಾಣದ ಪ್ರಕಾರ ಪ್ರತಿ ಯುಗದ ಕೊನೆಯಲ್ಲಿ ಪ್ರಳಯಂ ಅಂತ ದೊಡ್ಡ ಪ್ರವಾಹ ಉಂಟಾಗ್ತದೆ. ಪ್ರತಿ ಯುಗದ ಕೊನೆಯಲ್ಲಿ ಒಂದು ಪ್ರಳಯಂ ಉಂಟಾಗ್ತದೆ. ಇದು ಭೂಮಿಯ ಮೇಲಿನ ಎಲ್ಲಾ ಜೀವಿಗಳ ನಾಶಕ್ಕೆ ಅದು ಕಾರಣ ಆಗ್ತದೆ. ಈಗ ಕುಂಭಕೋಣಂ ಕಥೆಯು ನಾವು ವಾಸಿಸುವಂತಹ ಪ್ರಸ್ತುತ ಯುಗದಲ್ಲಿ ಜೀವದ ಮೂಲದ ಬಗ್ಗೆ, ಅದರ ಬಗ್ಗೆ ಏನಂದ್ರೆ ಬ್ರಹ್ಮನು ಎಲ್ಲಾ ಜೀವಿಗಳ ಬೀಜಗಳನ್ನು ಮತ್ತು ವೇದಗಳು ಮತ್ತು ಪುರಾಣಗಳನ್ನು ಒಂದು ಪಾತ್ರೆಯಲ್ಲಿ ಒಟ್ಟುಗೂಡಿಸ್ತಾನೆ. ಇದನ್ನು ನಂತರ ಅಮೃತ ಕಲಶ ಅಂದ್ರೆ ಅಮೃತದ ಪಾತ್ರೆ ಎಂದು ಕರೆಯಲಾಗ್ತದೆ. ಈ ರೀತಿಯ ಪಾತ್ರೆಗೆ ಸಂಸ್ಕೃತದಲ್ಲಿ ಕುಂಭಂ, ಒಂದು ಕುಂಭಂ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಪಾತ್ರೆ ಅಥವಾ ಮಡಕೆ ಅಂತೇಳಿ ಆಗ್ಬೋದು. ತಮಿಳು ಭಾಷೆಯಲ್ಲಿ ಕುಂಡಂ ಎಂದು ಕರೀತಾರೆ, ಅದನ್ನೇ ಕುಂಡಂ ಅಂತ ಹೇಳಿ ಕರೀತಾರೆ. ಆದ್ದರಿಂದ ಇಲ್ಲಿ ಕುಂಭಕೋಣಂ ಅಂತ ಹೇಳಿ ಬಂತು. ಈ ಮಡಕೆಯನ್ನು ಹೂವುಗಳು, ಬಿಲ್ವಾಪತ್ರ, ಆಮೇಲೆ ಶುಭ ವಸ್ತ್ರ ಹಾಗೂ ಚಂದನ ಅಂದ್ರೆ ಆ ಗಂಧದ ಪೇಸ್ಟ್, ಅದನ್ನೆಲ್ಲ ಪವಿತ್ರ ದಾರದಂತಹ ವಿವಿಧ ವಸ್ತುಗಳಿಂದ ಅದು ಅಲಂಕರಿಸಲ್ಪಡ್ತದೆ. ಹಾಗೆ ಅದರ ಮೇಲೆ ಒಂದು ತೆಂಗಿನಕಾಯಿಯನ್ನು ಕೂಡ ಇರಿಸಲಾಗಿತ್ತು. ಇದು ನಾವು ಮನೆಗಳಲ್ಲಿ ಮತ್ತೆ ದೇವಾಲಯಗಳಲ್ಲೆಲ್ಲ ನೋಡುವಂತಹ ಕಳಸಗಳಂತೆ ಇತ್ತು. ಇಡೀ ಮಡಕೆಯನ್ನು ಒಟ್ಟಿಗೆ ಕಟ್ಟಲಾಗಿತ್ತು. ಮಡಕೆಯನ್ನು ಮೇರು ಪರ್ವತದ ತುದಿಯಲ್ಲಿ ಇರಿಸಲಾಗಿತ್ತಂತೆ. ಪ್ರಳಯ ಪ್ರಾರಂಭವಾದಾಗ ಅದು ಭೂಮಿಯ ಮೇಲೆ ಇರುವ ಎಲ್ಲಾ ಜೀವಿಗಳನ್ನು ನಾಶ ಮಾಡ್ತದೆ. ಬ್ರಹ್ಮನು ಸಿದ್ಧಪಡಿಸಿದಂತಹ ಈ ಕುಂಭವು ಕೂಡ ಸ್ಥಳಾಂತರಗೊಂಡಿತ್ತು ಮತ್ತು ವರ್ಷಗಳ ಕಾಲ ಪ್ರವಾಹದ ನೀರಿನ ಮೇಲೆ ಅದು ತೇಲಿ ಬರ್ತದೆ. ಅಂತಿಮವಾಗಿ ಒಂದು ಸ್ಥಳದಲ್ಲಿ, ಅಂದ್ರೆ ಈಗ ಅದು ಆಧುನಿಕ ಕುಂಭಕೋಣಂ ಎಂದು ಅಲ್ಲಿ ನಿಲ್ಲಿಸ್ತದೆ. ಈಗ ಇರುವಂತಹ ಕುಂಭಕೋಣಂದಲ್ಲಿ ಬಂದು ನೆಲೆಸ್ತದಂತೆ. ಮುಂದೆ ದೇವತೆಗಳು ಅದನ್ನು ಹೇಗೆ ತಲುಪುವುದು ಅಂತ ಹೇಳಿ ಯೋಚಿಸ್ತಾರೆ. ಶಿವನು ಬೇಟೆಗಾರನ ವೇಷದಲ್ಲಿ ತನ್ನ ಬಿಲ್ಲಿನಿಂದ ಬಾಣವನ್ನು ಬಿಡ್ತಾನೆ, ಮಡಕೆಯನ್ನು ಒಡೆಯುತ್ತಾನೆ. ಮಡಕೆಯಲ್ಲಿದ್ದ ಜೀವನದ ಬೀಜಗಳು, ವೇದಗಳು ಮತ್ತು ಪುರಾಣಗಳು ಇವೆಲ್ಲ ಸುತ್ತಲೂ ಹರಡಿಕೊಳ್ತವೆ. ಮತ್ತೆ ಹೀಗೆ ಭೂಮಿಯ ಮೇಲಿನ ಜೀವನ ಪುನರಾರಂಭ ಆಗ್ತದೆ. ಈ ಎಲ್ಲಾ ಸಂಪರ್ಕಗಳನ್ನು ಎಲ್ಲ ಗಮನಿಸಿದಾಗ ಕುಂಭಕೋಣಂ ಎಂಬ ಈ ಪದದ ಅರ್ಥ ಅಂದ್ರೆ ಸಂಸ್ಕೃತದಲ್ಲಿ ಮೂಲೆ ಅಥವಾ ಮಡಕೆಯ ತುಂಡು ಎಂಬುದಾಗಿದೆ. ಆದ್ದರಿಂದ ಕುಂಭಕೋಣಂ ಎಂಬ ಪದವು ಹಾಗೆ ಕರೆಯಲ್ಪಟ್ಟಿತು. ಕೋಣಂ ಅಂತ ಹೇಳಿದ್ರೆ ಅದೊಂದು ಮೂಲೆ, ಮಡಕೆಯ ತುಂಡು ಅಥವಾ ಅಂತೇಳಿ. ಇಲ್ಲಿ ಕುಂಭಕೋಣಂ ತಮಿಳು ಹೆಸರಿಗೆ ಕುಂಡತ್ತೈ ಅಥವಾ ಕುಡಮುಕ್ಕು ಅಂತ ಹೇಳಿ ಕರೀತಾರಂತೆ. ಸಂಸ್ಕೃತದಲ್ಲಿ ಮಾಡುವಂತೆಯೇ ಅರ್ಥವನ್ನು ಇಲ್ಲಿ ಕೊಟ್ಟಿದ್ದಾರೆ. ಕುಂಭ ಅಂದ್ರೆ ನಿಜವಾಗಿ ಮಡಕೆ, ಮಡಕೆಯ ತುಂಡು ಕೋಣಂ, ಕುಂಭಕೋಣಂ. ಮಹಾಮಹಂ ಹಬ್ಬದ ತವರು ಮಹಾಮಹಂ ಕುಲ ಅಂದ್ರೆ ಆ ಟ್ಯಾಂಕ್, ಮಡಕೆ ಒಡೆದು ಅದರಲ್ಲಿರುವ ವಸ್ತುಗಳು ಹೊರಗೆ ಹರಿಯುತ್ತಿದ್ದ ಸ್ಥಳ ಅದು ಅಂತೇಳಿ ಪರಿಗಣಿಸಲಾಗಿದೆ. ಮಹಾಮಹಂ ಹಬ್ಬದ ತವರು ಅಥವಾ ಮಹಾಮಹಂ ಕುಲಂ ಅಥವಾ ಟ್ಯಾಂಕ್ ಅಂತ ಹೇಳ್ತಾರೆ. ಕುಲಂ ಅಂತ ಹೇಳಿದ್ರೆ ಅಲ್ಲಿ ಟ್ಯಾಂಕ್, ನೀರಿನ ಮಡಕೆ ಒಡೆದಾಗ ಮಡಕೆಯನ್ನು ಅಲಂಕರಿಸಿದ ಅನೇಕ ಅಲಂಕಾರಗಳು ಬೇರೆ ಬೇರೆ ಸ್ಥಳದಲ್ಲಿ ಹೋಗಿ ಬಿದ್ದವು.
ಪ್ರತಿಯೊಂದು ಮಡಕೆಯು ಬೇರೆ ಬೇರೆ ತುಂಡುಗಳೊಂದಿಗೆ ಮಡಕೆಯ ತುಂಡುಗಳು ತಕ್ಷಣವೇ ಶಿವಲಿಂಗ ಆಗ್ತದೆ ಮತ್ತು ಅಲಂಕಾರ ಮತ್ತು ಮಡಕೆಯ ಚೂರುಗಳು ಬೀಳುವುದರಿಂದ ಪವಿತ್ರವಾದ ಈ ಪ್ರತಿಯೊಂದು ಸ್ಥಳಗಳು ಕೂಡ ಪುಣ್ಯ ಕ್ಷೇತ್ರ ಆಗ್ತದೆ. ಕುಂಬೇಸಂ ಎಂಬುದು ಮಡಕೆಯ ಬುಡ ಇದ್ದ ಸ್ಥಳ. ಅಂದ್ರೆ ಅದು ನಂತರ ಈಗ ಕರೆಯುವಂಥದ್ದು ಆದಿಕುಂಬೇಶ್ವರ ದೇವಸ್ಥಾನ ಆಗಿದೆ. ಹಾಗೆ ಕುತೂಹಲಕಾರಿ ಅಂದ್ರೆ ಈ ದೇವಾಲಯದಲ್ಲಿ ಮೂಲವರ್ ಲಿಂಗ ಅದು ಮಡಕೆ ಆಕಾರದಲ್ಲಿ ಇದೆ ಅಂತ. ಹಾಗೆ ಕಲಸದ ಸುತ್ತಲಿನ ದಾರ ಅದು ಸಿಕ್ಕ ಮತ್ತು ಊರಿ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಮಡಕೆಯ ಇನ್ನೊಂದು ತುಂಡಿನೊಂದಿಗೆ ಅದು ಸ್ವಲ್ಪ ಪೂರ್ವಕ್ಕೆ ಹೋಗಿ ಬೀಳ್ತದೆ. ನಂತರ ಅದನ್ನು ಚಂದ್ರನು ಇಲ್ಲಿ ಪೂಜೆ ಮಾಡ್ತಾನೆ. ಇದರಿಂದಾಗಿ ಆ ಸ್ಥಳವನ್ನು ಸೋಮೇಶ್ವರ ದೇವಾಲಯ ಅಂತ ಹೇಳಿ ಕರೀತಾರೆ. ಹಾಗೆ ಅದನ್ನು ಪೂಜಿಸಲ್ಪಡ್ತಾರೆ. ಆಮೇಲೆ ಆ ಬಿಲ್ವ ಅದು ದಕ್ಷಿಣಕ್ಕೆ ಬಿದ್ದು ಅದಕ್ಕೆ ನಾಗೇಶ್ವರ ದೇವಸ್ಥಾನ ಅಂತ ಹೇಳಿ ಕರೀತಾರೆ. ಹಾಗೆ ಕಲಸದ ಮೇಲಿರುವಂತಹ ತೆಂಗಿನಕಾಯಿ ಅದು ಮಹಾಮಹಂ ಕೆರೆಯ ಪೂರ್ವಕ್ಕೆ ಬಿದ್ದು ಅದು ಅಭಿಮುಖೇಶ್ವರಂ ದೇವಸ್ಥಾನದ ಸ್ಥಳ ಆಗಿದೆ. ಹಾಗೆ ಕಲಸದ ಒಳಗಿರುವಂತಹ ಆ ಪವಿತ್ರ ದಾರ ಕಲಸದಲ್ಲಿರುವಂತಹ ಪವಿತ್ರ ದಾರ ಅದು ಗೌತಮೇಶ್ವರ ದೇವಸ್ಥಾನದಲ್ಲಿ ಬಿದ್ದಿತ್ತು. ಈ ಕಲಸದ ಬಾಯಿಯನ್ನು ಹೊಂದಿರುವ ಭಾಗವು ಅದು ಕೋನೇಶ್ವರರ ದೇವಾಲಯದ ಸ್ಥಳವಾದ ಕುಡುವಾಸಲ್ ಅಂತೇಳಿ ಅಂದ್ರೆ ವಾಸಲ್ ಅಂದ್ರೆ ಪೊಯಿಲ್ ಅಂದ್ರೆ ತಮಿಳ್ನಲ್ಲಿ ಬಾಯಿ ಅಥವಾ ಪ್ರವೇಶದಾರ ಅಂತ ನಾವು ಕರೆಯುವ ಆ ಸ್ಥಳಕ್ಕೆ ಹೋಗಿ ಬಿತ್ತು. ಅದೇ ಕೋನೇಶ್ವರ ದೇವಾಲಯ. ಕಲಸದ ಈ ಮಧ್ಯಭಾಗ ಅದು ಕುಂಭಕೋಣ ಅಲ್ಲಿನ ಸ್ವಲ್ಪ ಆಗ್ನೇಯಕ್ಕೆ ಅಮೃತ ಕಾಡೇಶ್ವರರ್ ಅವರ ಅಥವಾ ಅಮೃತ ಕಲಸ ಅಂತೇಳಿ ಕಲಸನಾಥರ್ ಅಂತ ಹೇಳಿ ದೇವಸ್ಥಾನವಿರುವ ಕಲಯನಲ್ಲೂರು ಅಂತ ಹೇಳಿ ಆ ಸ್ಥಳಕ್ಕೆ ಹೋಗಿ ಬಿಟ್ಟು. ಅಂದ್ರೆ ಇಲ್ಲಿ ಕಲಸನಲ್ಲೂರು ಅಂದ್ರೆ ಅದು ಮೊದಲಿನ ಹೆಸರು, ಹಳೆಯ ಹೆಸರು. 8ನೇದಾಗಿ ಅಲ್ಲಿ ಕಲಸವನ್ನು ಅಲಂಕರಿಸಲಾಗಿದ್ದ ಹೂಗಳು ಅವುಗಳು ಕುಂಭಕೋಣದ ನೈಋತ್ಯ ದಿಕ್ಕಿನಲ್ಲಿ ಮಾಲತೀವನಂ ಎಂದು ಕರೆಯಲ್ಪಡುವ ಆ ಸ್ಥಳದಲ್ಲಿ ಬಿದ್ದವು. ಇದು ಇಂದಿನ ಆದಿ ಕಂಬಟ್ಟ ವಿಶ್ವನಾಥರ ದೇವಾಲಯದ ಸ್ಥಳ ಆಗಿದೆ. ಹಾಗೆ 9ನೇದಾಗಿ ಶಿವನು ಬಿಲ್ಲು ಮತ್ತು ಬಾಣ ಹಿಡಿದು ನಿಂತು ಮಡಕೆಯನ್ನು ಒಡೆದ ಸ್ಥಳ ಬಾಣತುರಾಯ್. ಇದು ಬಾಣಪುರೀಶ್ವರರ್ ದೇವಾಲಯದ ಸ್ಥಳವಾಗಿದೆ. ಹಾಗೆ ಕಲಸವನ್ನು ಅಲಂಕರಿಸುವಂತಹ ಚಂದನ ಅದು ಶ್ರೀಕಾಲ ಅಸ್ತೀಶ್ವರ ದೇವಸ್ಥಾನ ಇರುವ ಬನುತುರೆಯಿಂದ ಸ್ವಲ್ಪ ಉತ್ತರಕ್ಕೆ ಅದು ಬಿದ್ದಿತ್ತು. ಹಾಗೆ ಇತರ ಅಲಂಕಾರಗಳು ನಾಗೇಶ್ವರ ದೇವಾಲಯದ ಹತ್ತಿರದಲ್ಲೇ ಇತ್ತು ಮತ್ತು ಇಂದು ಅದು ಏಕಾಂಬರೇಶ್ವರ ದೇವಾಲಯ ಆಗಿದೆ. ಕೊನೆಗೆ ಹೊರಬಂದಂತಹ ಅಮೃತದ ಕೆಲವು ಉಳಿದ ಹನಿಗಳು ಮತ್ತೆ ಕುಂಭಕೋಣಂನ ಪಶ್ಚಿಮಕ್ಕೆ ಬಂದು ಬೀಳ್ತದೆ. ಅಲ್ಲಿಯೇ ಕೋಟಾಯೂರ್ ಕೋಟೇಶ್ವರ ದೇವಸ್ಥಾನ ಇದೆ. ಇವುಗಳಲ್ಲಿ ಮುಖ್ಯವಾಗಿ ಅಭಿಮುಖೇಶ್ವರರ್, ಗೌತಮೇಶ್ವರ ಮತ್ತೆ ಏಕಬರೇಶ್ವರ ದೇವಾಲಯಗಳು ಮಹಾಮಹಂ ಕೆರೆಯ ಸಮೀಪದಲ್ಲೇ ಇದೆ. ಹಾಗೆ ಅಲ್ಲಿ ಕಾಶಿ ವಿಶ್ವನಾಥರ್ ದೇವಾಲಯ ಕೂಡ ಮಹಾಮಹಂ ಅಂತ ಆ ಕುಲಕ್ಕೆ ಅದು ಸಂಬಂಧಿಸಿದೆ. ಅಮೃತವು ಮಹಾಮಹಂ ಕೆರೆಯನ್ನು ತುಂಬಿತ್ತು ಮತ್ತು ಆದಿಕುಂಬೇಶ್ವರ ದೇವಸ್ಥಾನ ಮತ್ತು ಸರಂಗಪಾಣಿ ಆ ದೇವಸ್ಥಾನದ ಎರಡಕ್ಕೂ ಸೇವೆ ಸಲ್ಲಿಸುವ ಕೋಟಮರೈ ಕೆರೆಗೂ ಕೂಡ ಅದು ಹರಿಯುತ್ತದೆ. ಈ ಕಲಸವು ಒಡೆದು ತೆರೆದುಕೊಂಡಾಗ ಅಮೃತದ ಹಲವಾರು ಹನಿಗಳು ಹಲವಾರು ಕ್ರೋಶಗಳ ವ್ಯಾಪ್ತಿಯಲ್ಲಿ ವಿವಿಧ ಸ್ಥಳಗಳಲ್ಲಿ ಬೀಳ್ತವೆ. ಆ ಪ್ರತಿಯೊಂದು ಸ್ಥಳಗಳು ಕೂಡ ಒಂದೊಂದು ಶಿವಲಿಂಗವು ಅಲ್ಲಿ ಸಿಗಿರುತ್ತದೆ ಪ್ರತಿಯೊಂದು ಸ್ಥಳದಲ್ಲಿ ಕೂಡ. ಹಾಗೆ ಇವುಗಳಲ್ಲಿ ಬಹುತೇಕ ಪ್ರತಿಯೊಂದು ಪ್ರತ್ಯೇಕ ಹಳ್ಳಿ ಮತ್ತೆ ಪಟ್ಟಣವಾಗಿತ್ತು ಮತ್ತು ಶಿವನ ದೇವಾಲಯವಿರುವ ಸ್ಥಳ ಪ್ರತಿಯೊಂದು ಸ್ಥಳದಲ್ಲಿ ಕೂಡ ವಿಷ್ಣುವಿನ ದೇವಾಲಯವನ್ನು ಹೊಂದಿರಬೇಕು ಎಂಬುದದ್ದು ವಾಡಿಕೆ. ಹಾಗೆ ಇಲ್ಲಿ ಆ ಸ್ಥಳಗಳಲ್ಲಿ ವಿಷ್ಣುವಿನ ದೇವಾಲಯಗಳು ಸಹ
ಬಂದವು. ಅದಕ್ಕಾಗಿಯೇ ಕುಂಭಕೋಣಂನಲ್ಲಿ ಹಲವಾರು ದೇವಾಲಯಗಳು ಇವೆ. ಹಾಗೆ ಇಲ್ಲಿ ಮಹಾಮಮ್ ಟ್ಯಾಂಕ್ ಅದರದ್ದು ಉತ್ಸಾಹ ಅಂದ್ರೆ ಅದು ಕುಂಭಕೋಣಂನ ಮೇಲಿನ ಕಥೆಯ ಮಹಾಮಮ್ ಕೆರೆಗೆ ಅದರ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಅಂದ್ರೆ ವಾರ್ಷಿಕವಾಗಿ ಅದು ಆಚರಣೆ ಮಾಡ್ತಾ ಬರ್ತಾರೆ. 12 ವರ್ಷಗಳಿಗೊಮ್ಮೆ ಮಾಸಿ ಮಹಾಮ್ ಹಬ್ಬದ ಈ ವಿಶೇಷ ಮಹತ್ವ ಅಲ್ಲಿ ನಡೀತದೆ. ಪ್ರತಿ 12 ವರ್ಷಗಳಿಗೆ ಒಮ್ಮೆ ನಡೆಯುವ ಈ ಮಹಾಮಹಂ ಉತ್ಸವದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಆಚರಿಸ್ತಾರಂತೆ. ಈಗ ಇಲ್ಲಿ ಆದಿ ಕುಂಬೇಶ್ವರ ಆ ದೇವಾಲಯದ ಐತಿಹಾಸಿಕ ಮಹತ್ವ ಅಂತ ಹೇಳಿದ್ರೆ ಅದು ಭಾರತದ ತಮಿಳುನಾಡು ರಾಜ್ಯದ ಕುಂಭಕೋಣಂ ಪಟ್ಟಣದಲ್ಲಿ ಪ್ರಸಿದ್ಧ ಹಿಂದೂ ದೇವಸ್ಥಾನ ಅದು. ಈ ದೇವಾಲಯವು ಶಿವನಿಗೆ ಅರ್ಪಿತವಾಗಿದ್ದು ಇಲ್ಲಿ ಆದಿ ಕುಂಬೇಶ್ವರರು ಅಂತ ಹೇಳಿ ಮಾಡ್ತಾರೆ. ಇದು ಕುಂಭಕೋಣಂದಲ್ಲಿರುವ ಅತ್ಯಂತ ಹಳೆಯ ಮತ್ತು ದೊಡ್ಡ ದೇವಾಲಯ. ಇದು ಐತಿಹಾಸಿಕ ಮಹತ್ವವನ್ನು ಕೂಡ ಹೊಂದಿದೆ. ಅಂದ್ರೆ ಒಂದು ದಂತಕಥೆಯ ಪ್ರಕಾರ ಈ ದೇವಾಲಯ ಚೋಳ ರಾಜವಂಶ ಅವರು ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಅದನ್ನು ನಿರ್ಮಾಣಿಸಿದ್ರಂತೆ. ಪಲ್ಲವರು, ಚೋಳರು, ವಿಜಯನಗರ ಸಾಮ್ರಾಜ್ಯ ಮತ್ತು ನಾಯಕರು ಮುಂತಾದ ವಿವಿಧ ರಾಜವಂಶಗಳು ಈ ದೇವಾಲಯವನ್ನು ಅಲ್ಲಿ ಪುನರ್ ನಿರ್ಮಿಸಿ ನವೀಕರಿಸಿದ್ರು. ದೇವಾಲಯದ ಪ್ರಸ್ತುತ ರಚನೆಯನ್ನು 16ನೇ ಶತಮಾನದಲ್ಲಿ ತಂಜಾವೂರಿನ ನಾಯಕರು ನಿರ್ಮಿಸಿದ್ರು. ಈ ದೇವಾಲಯವು ಶಿವನ ಕುಂಭ ಋಷಿಗೆ ಕಾಣಿಸಿಕೊಂಡ ಸ್ಥಳದಲ್ಲೇ ನಿರ್ಮಿಸಲ್ಪಟ್ಟಿದೆ ಅಂತ ಹೇಳಿ ನಂಬಲಾಗಿದೆ ಅಂತ. ಅದನ್ನೇ ಆದಿ ಕುಂಬೇಶ್ವರರು ಒಂದು ಹೆಸರು. ಕುಂಭಕೋಣದಲ್ಲಿರುವ ಕುಂಬೇಶ್ವರರು ದೇವಾಲಯಗಳಲ್ಲಿ ಇದು ಮೊದಲನೆಯ ಎಂಬ ಅಂಶವನ್ನು ಅಲ್ಲಿ ಸೂಚಿಸ್ತದೆ. ದೇವಾಲಯ 275 ಪಾದಲ್ ಪೆಟ್ರ ಸ್ಥಳ ಅಂದ್ರೆ ಏನಂತ ಗೊತ್ತಿಲ್ಲ, ಅದರಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಪಾದಲ್ ಪೆಟ್ರ ಅಂದ್ರೆ ಅದು ತಮಿಳ್ ವರ್ಡ್ಸ್ ಇರ್ಬೋದು. ಅದನ್ನು ನಯನಾರ್ ಕವಿಗಳು ತಮ್ಮ ವಾಚನಗಳಲ್ಲಿ ಅದನ್ನು ವೈಭವೀಕರಿಸಲ್ಪಟ್ಟ ಶಿವನ ಪವಿತ್ರ ನಿವಾಸ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆ ಆದಿ ಕುಂಬೇಶ್ವರ ದೇವಾಲಯವು 4 ದ್ವಾರ ಇದೆ. ಅದಕ್ಕೆ ಗೋಪುರಗಳು ಅಂತ ಅದನ್ನು ಹೊಂದಿದೆ. ಪ್ರತಿಯೊಂದು ಕೂಡ ವಿಭಿನ್ನ ದಿಕ್ಕಿನತ್ತ ಮುಖ ಮಾಡಿದೆ. ಅತಿ ಎತ್ತರದ ಮುಖ್ಯ ಗೋಪುರ ದೇವಾಲಯದ ಪೂರ್ವ ಭಾಗದಲ್ಲಿ. ದೇವಾಲಯವು 5 ಪ್ರಾಕಾರಗಳು ಆವರಣಗಳು ಅಂತ ಹೇಳ್ಬೋದು. ಮತ್ತು ಹಲವಾರು ಮಂಟಪಗಳು ಅಲ್ಲಿ ಇವೆ ಅಥವಾ ಸಭಾಂಗಣಗಳನ್ನು ಕೂಡ ಹೊಂದಿದೆ. ಹಾಗೆ ಪ್ರತಿಯೊಂದು ಕೂಡ ವಿಭಿನ್ನ ದಿಕ್ಕಿನಲ್ಲಿ ಕೂಡ ಮುಖ ಮಾಡಿದೆ. ಇದು ದೇವಾಲಯದಕ್ಕೆ ಹಲವು ಮಂಟಪಗಳು, ಹಲವು ಸಭಾಂಗಣಗಳು ಕೂಡ ಹೊಂದಿದೆ. ಶಿವನು ಮುಖ್ಯ ದೇವಾಲಯ 2ನೇ ಪ್ರಾಕಾರದಲ್ಲಿದೆ. ಆದರೆ ಪಾರ್ವತಿ ದೇವಿ ಮತ್ತೆ ಗಣೇಶನ ದೇವಾಲಯಗಳು ಮೊದಲ ಪ್ರಾಕಾರದಲ್ಲಿ ಇದೆ. ಇಲ್ಲಿ ಆದಿ ಕುಂಬೇಶ್ವರ ಈ ದೇವಾಲಯದಲ್ಲಿ ವಿಶಿಷ್ಟ ಲಕ್ಷಣವೆಂದರೆ ಮಹಾಮಹಂ ಅಂತ ಹೇಳಿ ಒಂದು ಕೆರೆ. ಆ ಕೆರೆ ದೇವಾಲಯದ ಪೂರ್ವ ಭಾಗದಲ್ಲಿ ಇದೆ. ಆ ಕೆರೆಯನ್ನೇ ಅತ್ಯಂತ ಪವಿತ್ರ ಸ್ಥಳ ಅಂತ ಹೇಳಿ ಹೇಳ್ತಾರೆ. ಅದೇ 12 ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಮಹಂ ಯಾತ್ರೆ. ಹಾಗೆ ಕುಂಭಕೋಣಂದಲ್ಲಿ ಹಿಂದೂ ದೇವಾಲಯಗಳ ಪಟ್ಟಿ ಅಂತ ಹೇಳಿದ್ರೆ ತುಂಬಾ ಇದೆ. ಅಲ್ಲಿ ಭಾರತದಲ್ಲಿ ತಂಜಾವೂರು, ತಮಿಳುನಾಡು ರಾಜ್ಯದ ತಂಜಾವೂರು ಜಿಲ್ಲೆಯ ಒಂದು ನಗರ ಆಗಿದೆ ಅದು. ಅಲ್ಲಿ ತಂಜಾವೂರಿನಲ್ಲಿ ಅಲ್ಲಿಂದ 40 ಕಿಲೋಮೀಟರ್ ಮತ್ತು ಚೆನ್ನೈನಿಂದ 273 ಕಿಲೋಮೀಟರ್ ದೂರದಲ್ಲಿ ಇದೆ. ಇದು ತಂಜಾವೂರು ಜಿಲ್ಲೆಯ ಕುಂಭಕೋಣಂ ತಾಲೂಕು ಬರ್ತದೆ. ಅಲ್ಲಿ ಪ್ರಧಾನವಾಗಿ ಇದೆ. ಹಾಗೆ ಇದರ ಸುತ್ತ
ಕುಂಭಕೋಣಂ ಸುತ್ತ ಹಿಂದೂ ದೇವಾಲಯಗಳು ಕೂಡ ತುಂಬಾ ಇವೆ. ಹಿಂದೂ ದೇವಾಲಯಗಳು ಇವೆ. ಅವುಗಳಲ್ಲಿ ಹೆಚ್ಚಿನವು ವಿಷ್ಣು ಮತ್ತೆ ಶಿವನಿಗೆ ಸಮರ್ಪಿತವಾಗಿದೆ ಅಂತೇಳಿ ಹೇಳ್ತಾರೆ. ಅಲ್ಲಿ ಮಹಾಮಾಯಂ ಕೆರೆ, ಆಮೇಲೆ ಅದರಲ್ಲಿ ಏನಾಗ್ತದೆ ಅಂದ್ರೆ 12 ವರ್ಷಕ್ಕೊಳಗೆ ಜಾತ್ರೆ, ಆಮೇಲೆ ಕಾಶಿ ವಿಶ್ವನಾಥರ ದೇವಸ್ಥಾನ, ಕುಂಬೇಶ್ವರ ದೇವಸ್ಥಾನ, ಸೋಮೇಶ್ವರ ದೇವಸ್ಥಾನ, ನಾಗೇಶ್ವರ ದೇವಸ್ಥಾನ, ಏಕಂಬರೇಶ್ವರ ದೇವಸ್ಥಾನ, ಗೌತಮೇಶ್ವರ ದೇವಸ್ಥಾನ, ಇನ್ನು ಮುಖೇಶ್ವರ ದೇವಸ್ಥಾನ, ಹಾಗೆ ಕಂಬಟ್ಟ ವಿಶ್ವನಾಥರ ದೇವಸ್ಥಾನ, ಬಾನಪುರೀಶ್ವರ ದೇವಸ್ಥಾನ, ಕಾಳಹಸ್ತಿ ಈಶ್ವರ ದೇವಸ್ಥಾನ, ಕುಂಭಕೋಣಂ ಕೋಟೇಶ್ವರಂ ದೇವಸ್ಥಾನ, ಹಾಗೆ ಕಾಲಸ ಅಂತ ಹೇಳಿ ಒಂದುಂಟು. ಹೀಗೆ 12ರಲ್ಲಿ ಮೊದಲ 10 ದೇವಸ್ಥಾನಗಳು ಎಲ್ಲ ಕುಂಭಕೋಣಂ ಪಟ್ಟಣದಲ್ಲೇ ಇದೆ. ಎಲ್ಲವೂ ಸಾರಂಗಪಾಣಿ ದೇವಾಲಯ, ಇದು ಕೂಡ ಅತ್ಯಂತ ಗಮನಾರ್ಹವಾದದ್ದು ವೈಷ್ಣವ ದೇವಸ್ಥಾನ. ಇದು ಪಂಚರಂಗ ಕ್ಷೇತ್ರದಲ್ಲಿ ಜನನಿಬಿಡ ಮಾರುಕಟ್ಟೆಯ ಸ್ಥಳದಲ್ಲಿ ಅದು ಇದೆ, ಅದರ ಮಧ್ಯದಲ್ಲಿ ಇದೆ ಅಂತ. ಶ್ರೀರಂಗಂ ದೇವಾಲಯದ ಗೋಪುರಂ ನಿರ್ಮಿಸುವ ಮೊದಲೇ ಈ ದೇವಾಲಯವು ದಕ್ಷಿಣ ಏಷ್ಯಾದಲ್ಲಿ ಎತ್ತರದ ದೇವಾಲಯದ ಗೋಪುರವಾಗಿ ಇತ್ತು. ಹಾಗೆ ಚಕ್ರಪಾಣಿ ದೇವಾಲಯ ಅಂತ ಅದನ್ನು ಹೇಳ್ತಾರೆ. ಚಕ್ರಪಾಣಿ ದೇವಾಲಯ ಅದು ರಾಮಸ್ವಾಮಿ ದೇವಾಲಯದಿಂದ 1.5 ಕಿಲೋಮೀಟರ್ ಉತ್ತರದಲ್ಲಿ ಇದೆ. ಇಲ್ಲಿ ಮುಖ್ಯ ದೇವರು ಚಕ್ರರಾಜ ಅಂದ್ರೆ ಸುದರ್ಶನ ಚಕ್ರ ಅಲ್ಲಿ ಇದೆ. ಈ ದೇವಾಲಯ ಆರಂಭಿಕ ದೇವಾಲಯ ವಾಸ್ತುಶಿಲ್ಪದ ಅದ್ಭುತ ಪ್ರತಿಪಾದಕ ಆಗಿದೆ. ಇಲ್ಲಿ ವಿಶಿಷ್ಟ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಶಿವ ದೇವಾಲಯಗಳಲ್ಲಿ ನಡೆಸಲಾಗುವಂತಹ ಬಿಲ್ವ ಅರ್ಚನೆಯನ್ನು ಪೆರುಮಾಳ್ ವಿಷ್ಣುಗಾಗಿಯೇ ಇಲ್ಲಿ ನಡೆಸಲಾಗ್ತಾರೆ. ಹಾಗೆ ರಾಮಸ್ವಾಮಿ ದೇವಸ್ಥಾನ, ಅದು ರಾಮಾಯಣದ ವರ್ಣಚಿತ್ರಗಳಲ್ಲಿ ಚಿತ್ರಿಸಿರುವಂತಹ ರಾಮಸ್ವಾಮಿ ದೇವಾಲಯ, ಅದು ಕುಂಭಕೋಣಮದಲ್ಲಿ ಮತ್ತೊಂದು ಪ್ರಮುಖ ವೈಷ್ಣವ ದೇವಸ್ಥಾನ. ಇಲ್ಲಿ ರಾಮಸ್ವಾಮಿ ದೇವಾಲಯದ ಶ್ರೇಷ್ಠತೆ ಅಂದ್ರೆ ರಾಮ ಸೀತೆ ಒಂದೇ ವೇದಿಕೆಯಲ್ಲಿದ್ದು ಹನುಮಂತ ರಾಮಾಯಣವನ್ನು ಓದುವಂತಹ ಬದಲು ವೀಣೆ ಇರುವಂತಹ ಏಕೈಕ ದೇವಸ್ಥಾನ ಇದು. ಇಲ್ಲಿ ದೇವತೆಯನ್ನು ಸಾಲಿಗ್ರಾಮ ಎಂಬ ಏಕ ಶಿಲೆಯಿಂದ ಮಾಡಲಾಗಿದೆ ಅಂತ ಹೇಳ್ತಾರೆ. ಈ ದೇವಾಲಯವು ಅದರ ಕಂಬಗಳಲ್ಲಿ ಸಂಕೀರ್ಣವಾದ ಕೆತ್ತನೆಗಳಿಂದ ಅದು ತುಂಬಿದೆ. ದೇವಾಲಯಗಳನ್ನು ಕನ್ನಗ ಅಯೋಧ್ಯೆ ಅಂತ ಹೇಳಿ ಕರೀತಾರೆ, ಅಂದ್ರೆ ದಕ್ಷಿಣದ ಅಯೋಧ್ಯೆ ಅಂತ ಹೇಳಿ. ಹಾಗೆ ರಾಜಗೋಪಾಲ ಸ್ವಾಮಿ ದೇವಸ್ಥಾನ, ಅದು ಈ ದೇವಸ್ಥಾನ ಕುಂಭಕೋಣಂನ ಒಂದು ದೊಡ್ಡ ಸ್ಟ್ರೀಟ್ ನಲ್ಲಿ ಇದೆ. ಇಲ್ಲಿ ಪ್ರಧಾನ ದೇವರನ್ನು ರಾಜಗೋಪಾಲ ಸ್ವಾಮಿ ಅಂತೇಳಿ ಕರೀತಾರೆ. ಅವರ ಪತ್ನಿಯನ್ನು ಸಂಗಮಲಪಲ್ಲಿ ಅಂತ ಹೇಳಿ ಕರೆಯಲಾಗ್ತದೆ. ವರ ಪೆರುಮಾಳಲ್ ದೇವಾಲಯ, ಅದು ವರಹ ಪೆರುಮಾಳ್ ದೇವಾಲಯವನ್ನು ಕುಂಭಕೋಣದಲ್ಲಿ ಇದೆ. ಅದು ಇಲ್ಲಿ ಪ್ರಧಾನ ದೇವತೆಯನ್ನು ವರಹ ಪೆರುಮಾಳ್ ಅಂತ ಹೇಳಿ ಕರೀತಾರೆ. ಅವರ ಪತ್ನಿಯನ್ನು ಭೂಮಿದೇವಿ ಅಂತ ಹೇಳಿ ಕರೀತಾರೆ. ಓಕೆ, ನನಗೆ ತಿಳಿದಷ್ಟು ಮಟ್ಟಿಗೆ ಏನ್ ಗೊತ್ತಿದೆ ಅದನ್ನು ಕಲೆಕ್ಟ್ ಮಾಡಿ ಹೇಳಿದ್ದೇನೆ. ಇನ್ನು ನಿಮ್ಗೆ ಏನಾದ್ರೂ ಇದ್ರಲ್ಲಿ ಬೇರೆ ಏನಾದ್ರೂ ಇದ್ರೆ ಹೇಳ್ಬೋದು, ನೀವು ಯಾರಾದ್ರೂ ಹೇಳ್ಬೋದು. ಹರೇ ಕೃಷ್ಣ. ಕುಂಭಕೋಣಂ ಬಗ್ಗೆ ನಾನೇನು ಕುಂಭಕೋಣಂಗೆ ಹೋಗ್ಲಿಲ್ಲ, ಮತ್ತೆ ಯಾರಾದ್ರೂ ಓದವರಿದ್ರೆ ಹಂಚ್ಬೋದು, ನೋಡಿದ್ದನ್ನು ಹೇಳ್ಬೋದು. ಹರೇ ಕೃಷ್ಣ. ಯಾರು ಹೋಗಿದ್ದೀರಿ? ಯಾರು ಹೋಗ್ಲಿಲ್ಲವಾ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹೋಗ್ಲಿಲ್ಲ ಮಾತಾಜಿ ಕುಂಭಕೋಣಕ್ಕೆ. ಯಾರು ಹೋಗ್ಲಿಲ್ಲವಾ?
ನಾವು ಹೋಗಿದ್ದೋ ಮಾತಾಜಿ, ಆದ್ರೆ ನನಗೆ ಅಷ್ಟೊಂದು ಏನು ಹೇಳಕ್ ಬರಲ್ಲ. ಹೌದಾ, ಅಲ್ಲಿ ತುಂಬಾ ದೇವಸ್ಥಾನ ಇದೆ ಹೌದಲ್ಲ? ಹೌದು ಮತ್ತೆ ತುಂಬಾ ದೇವಸ್ಥಾನ ಆದ್ರೆ ದೊಡ್ಡ ಎಲ್ಲಾ ಕಡೆಗೂ ನಮ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಆ ಭಾಷೆ ಮೊದ್ಲು ಬರುದಿಲ್ಲ. ದೊಡ್ಡ ದೊಡ್ಡ ದೇವಸ್ಥಾನ. ಶಾಂತಿರೂಪಿಣಿ ಮಾತಾಜಿ ಆದ್ರೆ ಹೋಗಿರ್ಬೋದು ಅಂತ ಹೇಳಿ ಅನಿಸ್ತೇನೆ. ಇಲ್ಲವ ಅವರು? ಶಾಂತಿರೂಪಿಣಿ ಮಾತಾಜಿ ನೀವು ಹೋಗ್ಲಿಲ್ಲವಾ ಕುಂಭಕೋಣಂಗೆ? ಹರೇ ಕೃಷ್ಣ. ಅವ್ರು ಹೋಗಿರ್ಬೇಕು. ಓಕೆ, ಹರೇ ಕೃಷ್ಣ. ಏನಾದ್ರೂ ಹೇಳುದಿದ್ರೆ ಹೇಳ್ಬೋದು. ನನಗೆ ಗೊತ್ತಿಲ್ಲ, ಆದ್ರೂ ಇಷ್ಟನ್ನು ಕಲೆಕ್ಟ್ ಮಾಡಿದ್ದೇನೆ, ಅದನ್ನು ಹೇಳಿದೆ. ಇನ್ನೇ ಬೇರೆ ಯಾವ್ದಾದ್ರು ಏನಾದ್ರೂ ವಿಷಯ ಇದ್ರೆ ಹೇಳ್ಬೋದು ಕುಂಭಕೋಣಂ ಬಗ್ಗೆ. ಮಧುಮಯಿ ಮಾತಾಜಿ ಅವರು ಹೋಗ್ಲಿಲ್ಲ. ಅವರು ಹೋಗಿರ್ಬೇಕು ಮಧುಮಯಿ ನಾವು ಮಾತಾಜಿ. ಹೋಗಿಲ್ಲ ಮಾತಾಜಿ, ಹೋಗ್ಬೇಕು ಮಾತಾಜಿ. ಹೋಗ್ಲಿಲ್ಲ. ಹರೇ ಕೃಷ್ಣ ಮಾತಾಜಿ. ಎಲ್ಲರೂ ನೀವು 104 ಆಗ ಇದು ಆಗ್ತದ ಅಂತ ಹೇಳಿ ಅಲ್ಲ? 82 ತಮಿಳ್ನಾಡಿನಲ್ಲಿ ಒಟ್ಟಿಗೆ ದಿವ್ಯ ದೇಶಂ 84 ಅಂತ. ನಿನ್ನೆ ಅವರು 82 ಹೇಳಿದ, 84 ಹೇಳಿದ ಮಾತಾಜಿ. ಧಾರಣೇಶ್ವರಿ ಮಾತಾಜಿ ಅವ್ರು 82, 84 ಎರಡು ಹೇಳಿದ್ದಾರೆ ಅವರಿಗೂ ಕೂಡ. ಅದೇ 84 ಇರ್ಬೇಕು ದಿವ್ಯ ದೇಶಂ. ಹೆಚ್ಚಿನ ಅಂಶ ನಂಗೆ ಗೂಗಲ್ ಅಲ್ಲೇ ಅಷ್ಟು ಸಿಕ್ಕಿತ್ತು. ಯಾರಿಗೂ ಏನು ಹೇಳಲಿಕ್ಕಿಲ್ಲದಿದ್ರೆ ನಾವು ಮೀಟಿಂಗ್ ಎಂಡ್ ಮಾಡೋಣವಾ? ಯಾರೆಲ್ಲ ಬರುವವರು ಇದ್ದೀರಾ? ಗೌರಮ್ಮ ಮಾತಾಜಿ ನಿಮ್ಮ ಫೋನ್ ನಂಬರ್ ಮತ್ತೆ ಇದನ್ನು ಜ್ಯೋತಿಲಕ್ಷ್ಮಿ ಮಾತಾಜಿಗೆ ಕೊಡಿ. ಅವರು ಯಾರು ಬೇರೆಯವರು ಯಾರು ಇದ್ದಾರೆ ಅಂತ ಹೇಳಿದ್ರಲ್ಲ, ನೀವು ಎಲ್ಲಿಂದ ಬರುವುದು, ನಿಮ್ಮ ಫೋನ್ ನಂಬರು, ಹೆಸರು ಅದಷ್ಟನ್ನು ಜ್ಯೋತಿಲಕ್ಷ್ಮಿ ಮಾತಾಜಿಗೆ ಕೊಡ್ಬೇಕಂತೆ. ಅಥವಾ ನನಗೆ ಸೆಂಡ್ ಮಾಡಿ, ನಾನು ನಿಮ್ಗೆ ಅವರದ್ದು ನಂಬರ್ ಇಲ್ಲದ್ರೆ ನನಗೆ ಸೆಂಡ್ ಮಾಡಿ ಗೌರಮ್ಮ ಮಾತಾಜಿ, ನಾನು ಅವರಿಗೆ ಸೆಂಡ್ ಮಾಡ್ತೀನಿ. ಇಲ್ಲದ್ರೆ ಡೈರೆಕ್ಟ್ ಅವರಿಗೆ. ಹರೇ ಕೃಷ್ಣ ಮಾತಾಜಿ. ನಾನು ಬರ್ಬೇಕು ಅಂತ ಇದ್ದೇನೆ. ಹೌದು, ನಿಮ್ಮದು ನಂಬರ್ ಇದೆ ಅವ್ರ ಹತ್ರ, ನಾನು ಹೇಳಿದ್ದೇನೆ ಹೆಸರು. ನೀವೊಬ್ಬರೇ ಅಲ್ಲ ಮಾತಾಜಿ? ಒಬ್ರೆ. ಚಂದ್ರಿಕಾ ಮಾತಾಜಿದು ಹೆಸರು ಇದೆ ಅವ್ರ ಹತ್ರ. ಜೊತೆಯಲ್ಲಿ ಬರುವವರ ಹೆಸರನ್ನು ಕೊಡಿ ಮಾತಾಜಿ. ಗೌರಮ್ಮ ಮಾತಾಜಿ. ಹರೇ ಕೃಷ್ಣ. ಗೌರಮ್ಮ ಮಾತಾಜಿ ಮತ್ತೆ ಫೋನ್ ಮಾಡಿ ಹೇಳ್ತೀರಾ? ನೀವು ಒಂದು ಭಾರತಿ ಹಿಂದಿ, ಮತ್ತೆ ನಿಮ್ಮದಿಬ್ಬರು ಯಾರೋ ಬರ್ತೇನೆ ಅಂತ ಹೇಳಿದ್ರಲ್ಲ? ಹೇಳ್ತೀನಿ ಮಾತಾಜಿ. ಓಕೆ, ನಾನ್ ನಿಮ್ಗೆ ಅಥವಾ ನಿಮ್ಗೆ ಫಾರ್ವರ್ಡ್ ಮಾಡ್ಬೇಕಾ ಜ್ಯೋತಿಲಕ್ಷ್ಮಿ ಮಾತಾಜಿದ ನಂಬರ್? ನಿಮ್ಗೆ ಟಿಕೆಟ್ ಇದೆಲ್ಲ ಮಾಡ್ಲಿಕ್ಕೆಲ್ಲ ವ್ಯವಸ್ಥೆ ಮಾಡ್ಲಿಕ್ಕೆಲ್ಲ ಕಷ್ಟ ಆಗ್ತದಲ್ಲ? ಹೇಳಿ ಮಾತಾಜಿ. ಭಾರತಿ ಹಿಂದಿ ಮಾತಾಜಿ ಮಾಡ್ತಾರ ಏನು ನೋಡಿ, ಕೇಳಿ ನೋಡಿ. ಅವ್ರು ಮಾಡ್ತಾರೆ ಮಾತಾಜಿ. ಹಾಗಾದ್ರೆ ತೊಂದ್ರೆ ಇಲ್ಲ, ನೀವೆಲ್ಲ ಒಟ್ಟಿಗೆ ಆಗಿ. ಮತ್ತೆ ಅಲ್ಲಿ ಯಾರು ಅನಂತ ಕುಲಕರ್ಣಿ ಪ್ರಭುಜಿ ಬರ್ತಾರೆ ಕಾಣ್ಬೇಕು, ಬ್ಯಾಂಗ್ಳೂರ್. ಇನ್ನು ಬೇರೆ ಯಾರಾದ್ರೂ ಸಿಗ್ಬಹುದು ಅಷ್ಟೊತ್ತಿಗೆ. ಮಾತಾಜಿ ನೀವು ಬರಲ್ವಾ? ನನ್ಗೆ ಆಗ್ಲಿಕ್ಕಿಲ್ಲ ಮಾತಾಜಿ. ಆಗಲ್ಲ. ಕಾಲು ಹುಷಾರ ಮಾತಾಜಿ ಈಗ ನಿಮ್ಗೆ? ನಾನು ಹುಷಾರಿದ್ದೇನೆ. ಹುಷಾರಿದ್ದೇನೆ, ಆಯ್ತು. ಹುಷಾರಿದ್ದೇನೆ, ಆದ್ರೆ ಬ್ಯಾಕ್ ರೆಸ್ಟ್ ಬೇಕಲ್ಲ ಅದಕ್ಕೆ. ಹೌದು. ಗಾಯತ್ರಿ ದೇವಿ ಮಾತಾಜಿ ಏನದು ಏನೋ ಒಂದು ಮೆಸೇಜ್ ಹಾಕಿದ್ರು. ಜ್ಯೋತಿಶ್ರೀ ಮಾತಾಜಿ, ಜಯಲಕ್ಷ್ಮಿ ಮಾತಾಜಿ ಪಾಪ ಬರ್ಲಿಕ್ಕೆ ಕಷ್ಟ ಆಗ್ಬೋದು. ಪ್ರಭುಜಿಗಳು ಯಾರು ಬರ್ತೀರಾ? ನಾನು ಹೈದರಾಬಾದ್ ಅಲ್ಲಿ ನಿಮಗೆ ಹತ್ತಿರ ಮತ್ತೆ ಸಹ ಎಲ್ಲಿ ಹೋಗೋ ವಿಚಾರದಲ್ಲಿ ಕೇಳ್ತಾ ಇದ್ದೀರಿ? ಶ್ರೀರಂಗಂ, ಕುಂಭಕೋಣಂ ಮತ್ತೆ ರಾಮೇಶ್ವರ. ಇಲ್ಲಪ್ಪ, ನನಗೆ ಎಲ್ಲಿಗೂ ಹೋಗ್ಲಿಕ್ಕೆ ಆಗುದಿಲ್ಲ, ನನಗೆ ನಡೀಲಿಕ್ಕೆ ಆಗುದಿಲ್ಲ. ನೋಡಿ, ಎಲ್ಲ ಕೆಲವರು ಬಾಂಬೆಯವರೆಲ್ಲ ಮಂಗಳೂರಿಗೆ ಬಂದು ಮಂಗಳೂರಿನಿಂದ ಟ್ರೈನ್ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಧನ್ಯವಾದಗಳು. ನನಗೆ ಆಗುದಿಲ್ಲ ಕೇಳಲಿಕ್ಕೆ. ನೀವು ಒಂದ್ ದಿವಸ ಮೊದ್ಲು ಬಂದ್ರೆ ಮಂಗಳೂರಲ್ಲಿ ಸೇವೆ ಸಹ ಆಗ್ತದೆ ನಿಮ್ಮದು.
ಓಕೆ, ನೋಡಿ ಏನಾಗ್ತದೆ ಅಂತೇಳಿ. ಗಾಯತ್ರಿ ದೇವಿ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಕುಂಭಕೋಣಂಗೆ ಹೋಗಿದ್ದೀರಲ್ಲ ನೀವು? ಮಾತಾಜಿ ಹೋಗಿದ್ದೀನಿ. ಮಾತಾಜಿ, ಅದ್ರೊಂದು ಸ್ವಲ್ಪ ಏನೆಲ್ಲ ಇದೆ ಅಲ್ಲಿ, ಕುಂಭಕೋಣಂನಲ್ಲಿ ತುಂಬಾ ದೇವಸ್ಥಾನಗಳಿದೆ ಮಾತಾಜಿ. ಮತ್ತೆ ವಿಶೇಷವಾಗಿ ಈಶ್ವರನ್ ದೇವಸ್ಥಾನ, ದೊಡ್ಡ ದೇವಸ್ಥಾನ ಇದೆ. ಮತ್ತೆ ಅದು ವರ್ಲ್ಡ್ ಹೆರಿಟೇಜ್ಗೆ ಅದು ಆಡ್ ಆಗಿದೆ ಇವಾಗ. ತುಂಬಾ ಚೆನ್ನಾಗಿದೆ ಮಾತಾಜಿ ಆ ದೇವಸ್ಥಾನ. ಮತ್ತೆ ನೋಡೋ ಅಂಥದ್ದು ತುಂಬಾ ಇದ್ದಾವೆ. ನನಗೆ ಪರ್ಟಿಕ್ಯುಲರ್ ಆಗಿ ಬೇಕು ಅಂತಂದ್ರೆ ನಾನು ನಿಮ್ಗೆ ಲಿಸ್ಟ್ ಕಳಿಸ್ತೀನಿ ಮಾತಾಜಿ. ಅಂದ್ರೆ ಪಾಪ ಈಗ ಹೋಗುವವರು ಅಲ್ಲಿ ಪ್ಲೇನ್ ಅಲ್ಲಿ ಬರುವವರದ್ದು ಏನೋ ಲೇಟ್ ಆಗ್ತದೆ ಅಂತ ಹೇಳಿದ್ರಲ್ಲ ಮಾತಾಜಿ, ಮಧುಮಯಿ ಮಾತಾಜಿ? ಅವ್ರು ಬರುವಾಗ 12 ಗಂಟೆ ಆಗ್ತದೆ. ಅಲ್ಲಲ್ಲ, ಟ್ರೈನ್ ಅಲ್ಲಿ ಬಂದವರೆಲ್ಲ ಹೆಚ್ಚಾಗಿ ಟ್ರೈನ್ ಅಲ್ಲಿ ಬಂದವರು ಬೆಳಿಗ್ಗೆ 8 ಗಂಟೆಗೆ ತಲುಪ್ತಾರೆ. ಫ್ಲೈಟ್ ಅಲ್ಲಿ ಬಂದವರು 12 ಗಂಟೆ ಮೇಲೆ ತಲುಪ್ತಾರೆ. 12 ಗಂಟೆ 2 ಗಂಟೆ ಹಂಗೆ. ಹಾಗಾಗಿ ಅವರು ಯಾರು ಟ್ರೈನ್ ಅಲ್ಲಿ ಬರ್ತಾರೆ ಅವರು ಅಲ್ಲಿ ನಮಗೆ ಶ್ರೀರಂಗಂ ಅಲ್ಲಿ ಒಂದು ಸಣ್ಣದೇ ಆದ್ರೆ ಅಥವಾ ಒಂದು ಸ್ವಲ್ಪ ಟ್ಯಾಕ್ಸಿ ತರ ಹಿಂಗೆ ಮಾಡ್ಕೊಂಡು 4-5 ಜನ ಒಟ್ಟಾಗಿ ಅಥವಾ 7-8 ಜನ ಒಟ್ಟಾಗಿ ಅಲ್ಲಿ ಒಂದು 3-4 ಏನೋ ದಿವ್ಯ ದೇಶನ ಅಥವಾ ಏನೋ ನೋಡ್ಕೋಬಹುದು ಅಂತ ಹೇಳಿದ್ದಾರೆ. ಆಫ್ಟರ್ನೂನ್ ಅವರ್ಸ್ ನಮಗೆ ಅಥವಾ ಬೆಳಿಗ್ಗಿನ ಅವರ್ಸ್ ನಮ್ಗೊಂದು 2 ಅವರ್ಸ್ ಅಥವಾ ಆಫ್ಟರ್ನೂನ್ ಅವರ್ಸ್ ನಮ್ಗೆ ಟೈಮ್ ಇದೆ ಅಲ್ಲಿ, ಅದಕ್ಕೆ ಹೇಳಿದ್ದಾರೆ. ಯಾರು ಟ್ರೈನ್ ಅಲ್ಲಿ ಬರ್ತಾರೆ ಅವರಿಗೆ. ಅವ್ರು ಹೇಳಿದ ಮಾಡಿದ್ರೆ ನಿಮ್ಗೆ ಕಡಿಮೆ ಅಲ್ಲಿ ಆಗ್ತದೆ. ಇಲ್ಲದಿದ್ರೆ ಅಲ್ಲಿ ಒಟ್ಟಾರೆ ಟ್ಯಾಕ್ಸಿ ಹಣ ತಕೊಳ್ತಾರೆ ಅಂತೇಳಿ. ಅದು ಒಟ್ಟಾರೆ ಟ್ಯಾಕ್ಸಿನಲ್ಲಿ ಹೋಗ್ಬೇಡಿ ಅಂತ ಹೇಳಿದ್ದಾರೆ ಅವರು. ಒಟ್ಟಾರೆ ಹೋಗ್ಬೇಡಿ, ಅಲ್ಲಿ ಅವರು ಬುಕ್ ಮಾಡಿರ್ತಕ್ಕಂತ ಟ್ಯಾಕ್ಸಿ ಅವರದ್ರೊಳಗೆ ನಾವು ತಕೋಬೇಕು ಅಂತ. ಆಗ ಒಂದು ಸ್ವಲ್ಪ ಕನ್ಸೆಷನ್, ಇಲ್ಲದ್ರೆ ತುಂಬಾ ಅಲ್ಲಿ ಎಕ್ಸ್ಪ್ಲಾಯ್ಟೇಷನ್ ಜಾಸ್ತಿ ಟ್ಯಾಕ್ಸಿ ರಿಕ್ಷಾ ಇವೆಲ್ಲ. ಅಂದ್ರೆ ಲೀಸ್ಟ್ ಅಲ್ಲಿ ಇಲ್ಲದ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಮತ್ತೆ. ಅವರು ತೋರಿಸದೇ ಇರ್ತಕ್ಕಂಥದ್ದು ನಮಗೆ ನೋಡ್ಲಿಕ್ಕೆ ಅವಕಾಶ ಉಂಟು, ನಮ್ಮದೇ ಆದ ಒಂದು ವ್ಯವಸ್ಥೆ ಒಳಗೆ. ಹೌದು, ನಾವೇ ಅದನ್ನು ಇದ್ ಮಾಡಿಕೊಂಡು ಯಾರೋ 4-5 ಜನ ಅಥವಾ 7-8 ಜನ ಸೇರ್ಕೊಂಡು ಶೇರ್ ಮಾಡ್ಕೊಂಡು ಹೋಗಿ ನಾವು ಮಾಡ್ಕೊಂಡ್ರೆ ನಮ್ಗೆ ಅವಕಾಶ ಇದೆ. ದರ್ಶನ ಸಿಗ್ತದೆ. ಮುಂಚೆ ಯಾರು ಬಂದಿರ್ತಾರೆ ಟ್ರೈನ್ ಅಲ್ಲಿ ಬಂದಿರೋರು, ಅವರಿಗೆ ಬೇಗ ಹೋಟೆಲ್ಗೆ ಅಲ್ಲಿ ಕಳಿಸ್ಬಿಡ್ಲಿಕ್ಕೆ ಅವ್ರಿಗೆ ವ್ಯವಸ್ಥೆ ಇದೆ. ಸೊ ಹಾಗಾಗಿ ಅಲ್ಲಿ ಹೋದ್ಮೇಲೆ ಅವರಿಗೆ ಸಮಯ ಸಿಕ್ಕುತ್ತಲ್ಲ, ಸ್ವಲ್ಪ ಫ್ರೆಶ್ ಆದ್ಮೇಲೆ ಆ ಸಮಯವನ್ನು ಉಪಯೋಗ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಅಂದ್ರೆ ಎಲ್ಲರದು ಯಾತ್ರೆ ಸ್ಟಾರ್ಟ್ ಆಗುದು ಈಗ ಎಲ್ಲ ಬಂದ ನಂತರವೇ, ಎಲ್ಲರೂ ಬಂದು ಸೇರಿದ ನಂತರವೇ ಯಾತ್ರೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಯಾರು ಟ್ರೈನ್ ಅಲ್ಲಿ ಬಂದಿರ್ತಾರೆ ಅವರು ಬೇಗ ರೀಚ್ ಆಗಿರ್ತಾರೆ, ಅವರಿಗೆ ಅವಕಾಶ ಉಂಟು ಅಂತ ಹೇಳಿದ್ದಾರೆ. ಅವರೊಂದು 8-10 ಜನ ಸೇರ್ಕೊಂಡ್ರೆ ಅಥವಾ 4-5 ಜನ ಸೇರ್ಕೊಂಡ್ರೆ, ಅವರು ಹೇಳಿದ್ರೆ ಅವರು ಈಗ ಒಂದು ಬುಕ್ ಮಾಡಿರ್ತಾರಲ್ಲ ಅದೇ ಒಂದು ಇದರಲ್ಲಿ ಒಂದು ಅಲ್ಲಿ ನಾವು ಟ್ಯಾಕ್ಸಿ ಏನಾದ್ರು ತಕೊಂಡ್ರೆ, ಅವರಿಂದ ನಾವು ತಕೊಂಡ್ರೆ ನಮಗೆ ಸ್ವಲ್ಪ ಅದು ಒಳ್ಳೇದಾಗತ್ತೆ ಅಂತ. ಹರೇ ಕೃಷ್ಣ. ಎಲ್ಲರೂ ನೋಡಿಕೊಳ್ಳಿ, ಟ್ರೈ ಮಾಡಿ ಬನ್ನಿ. ಫೆಬ್ರವರಿ 23ರಿಂದ 27 ತನಕ ಇದೆ. ಟ್ರೈನ್ ಟಿಕೆಟ್ ಇನ್ನೂ ಸ್ಟಾರ್ಟ್ ಆಗ್ಲಿಲ್ಲಂತೆ, ಅದು ಡಿಸೆಂಬರ್ 20 ಏನ ಅಲ್ಲ ಮಾತಾಜಿ ಸ್ಟಾರ್ಟ್ ಆಗುದು. ಕೂಡ್ಲೆ ಮಾಡ್ಬೇಕು, ಇಲ್ಲದಿದ್ರೆ ಕೂಡ್ಲೆ ಅದಕ್ಕೆ ಅದು 2 months ಅರ್ಲಿ ಬರುತ್ತೆ. 23rd ಫೆಬ್ರವರಿ ಇದ್ರೆ 23rd ಡಿಸೆಂಬರ್ಗೆ ಬರುತ್ತೆ. ಅದು ತಕ್ಷಣ 2 hours ಅಲ್ಲೇ ಅದು ಎಲ್ಲ ಇದಾಗ್ಬಿಡುತ್ತೆ, ಸೋಲ್ಡ್ ಔಟ್ ಆಗ್ಬಿಡುತ್ತೆ. ಹೌದು, ಮೊದ್ಲೇ ಏಜೆಂಟ್ ಹತ್ರ ಹೇಳಿ ಹಿಂದಿನ ದಿನನೇ ಹಣ ಕೊಟ್ಟು ಅವರಿಗೆ ಬೆಳಗ್ಗೆ ಮುಂಚೆ ಬುಕ್ ಮಾಡಿ ಅಂತ ಹೇಳಿದ್ರೆ ಅವ್ರು 8 ಗಂಟೆಗೆ ಬುಕ್ ಮಾಡ್ಬಿಡ್ತಾರೆ. 8 ಗಂಟೆಗೆ ಓಪನ್ ಆಗುತ್ತೆ, 10 ಗಂಟೆಗೆ ಅದೆಲ್ಲ ಸೋಲ್ಡ್ ಔಟ್ ಆಗಿರುತ್ತೆ.